ಬೆಳಕು ಸಂಸ್ಥೆ 2 ವರ್ಷ ಪೂರೈಸಿದ ಸಂಭ್ರಮದ ಈ ದಿನ ಬೆಳಕಿನ ಹೊಂಗಿರಣದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರ ನಾಡು ಕಂಡ ಪ್ರಾಮಾಣಿಕ ಪರಿಸರವಾದಿ ಚಿತ್ರಕಲಾವಿದ ಕಲಾವಿಮರ್ಶಕ ಶ್ರೀ ದಿನೇಶ್ ಹೊಳ್ಳ ಮಂಗಳೂರು. ಶ್ರೀಯುತರು ಸಸ್ಯ ಶ್ಯಾಮಲೆಯ ಒಡನಾಳದ ಪ್ರತಿ ವಿಸ್ಮಯಗಳ ಒಡನಾಡಿ. ಆಕೆಯ ಮಡಿಲಲ್ಲಿ ಚಾರಣದ ನಡಿಗೆ ಸಾಗುವ ನಿಸರ್ಗಯೋಗಿ, ವನದೇವಿ ಹಡೆದ ಮಗನಂತೆ ಕಳಕಳಿಯ ಹೊದಿಕೆ ಹಾಸುತ್ತಿರುವ ಪ್ರಕೃತಿ ಸಂರಕ್ಷಕ, ಬುಡಕಟ್ಟು ಜನಾಂಗಗಳ ನಾಡಿಮಿಡಿತ, ಮಂಗಳೂರಿನ ಹೆಸರಿನ ಚಿತ್ತಾರವನ್ನ ವಿಶ್ವದಗಲ ನೀಲಾಕಾಶದಲ್ಲಿ ಹಾರಿಸುತ್ತಿರುವ ಸಾಧಕ, ರೇಖೆಗೆ ಭಾವದ ಬಣ್ಣ ತುಂಬುವ ಚಿತ್ರ ನಿಪುಣ. ಹೀಗೆ ನಮ್ಮ ತುಳುನಾಡಿನ ಹೆಮ್ಮೆ ಶ್ರೀ ದಿನೇಶ್ ಹೊಳ್ಳರ ಸಾಧಕ ಬದುಕಿನ ಸಾರ್ಥಕ ಪಯಣಕ್ಕೆ ಬೆಳಕು ಸಂಸ್ಥೆ ಅರ್ಪಿಸುತ್ತಿರುವಂತಹ ಗೌರವ ಪರಿಚಯವಿದು. ದಿನೇಶ್ ಹೊಳ್ಳರ ಪರಿಸರ ರಕ್ಷಣೆಯ ಕಾಯಕ ನಿತ್ಯ ನಿರಂತರ ತಪಸ್ಸು. ಹಸಿರ ಚಾದರ ಹೊದ್ದ ಪಶ್ಚಿಮ ಘಟ್ಟಗಳಲ್ಲಿ ಇವರು ನಿತ್ಯ ಸಂಚಾರಿ. ಕಣ್ಣ ದೃಷ್ಟಿಗೆ ನಿಲುಕದ ದಟ್ಟಾರಣ್ಯದ ಒಡಲೊಳಗಿನ ಸೃಷ್ಟಿಯನ್ನು ಕಣ್ಣು ತುಂಬಿಸಿಕೊಳ್ಳುವ ಅದಮ್ಯ ಬಯಕೆಯೊಂದಿಗೆ ಚಾರಣ ನಡೆಸುವ ಎಂಟೆದೆಯ ಬಂಟ. ಅತ್ಯಂತ ಕಠಿಣವಾದ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳನ್ನು ರಕ್ಷಣೆಯ ರೆಪ್ಪೆಯಾಗಿ ಕರೆದುಕೊಂಡು ಹೋಗಿ ತನ್ನೊಂದಿಗೆ ಇತರರಿಗೆ ಪ್ರಕೃತಿಯ ಸವಿಯನ್ನು ಉಣಿಸುವ ಮಾತೃ ಹೃದಯ. ಸ್ವರ್ಗ ಸದೃಶ ಭೂರಮೆ ನಿಸ್ವಾರ್ಥ ಭಾವದಿಂದ ಮನುಕುಲಕ್ಕೆ ನೀಡುವ ಕಾಣಿಕೆಯನ್ನು ಸ್ವಾರ್ಥದ ಕೈಗಳಿಂದ ಬರಿದಾಗಿಸುವ ಜನರಿಂದ ಕಾಪಾಡಲು ನಿರಂತರ ಹೋರಾಟವನ್ನೇ ಉಸಿರಾಗಿಸಿದ ಬದುಕು ಇವರದ್ದು. ನಮಗೆಲ್ಲ ತಿಳಿದಿರುವ ಹಾಗೆ ತುಳುನಾಡಿನ ಜೀವಸೆಲೆ ನೇತ್ರಾವತಿ ನದಿಯ ಹರಿಯನ್ನು ಅಸ್ವಾಭಾವಿಕವಾಗಿ ತಿರುಗಿಸುವ ಎತ್ತಿನಹೊಳೆ ಮೇಲ್ದಂಡೆ ಯೋಜನೆಯ ಶತ ಪ್ರಯತ್ನಕ್ಕೆ ಮೊದಲಾಗಿ ವಿರೋಧದ ಧ್ವನಿ ಮೊಳಗಿಸಿದ ದಿಟ್ಟ ನಡೆಯ ತುಳುನಾಡಿನ ಭಗೀರಥ. ನದಿ ಕಾಡು ಬುಡಗಟ್ಟು ಜನಾಂಗದ ಉಳಿವಿಗೆ ಅನ್ನ ನೀರು ಬಿಟ್ಟು ಶ್ರಮಿಸುವ ಕರ್ಮಯೋಗಿಯಾದ ಇವರು ಪ್ರಭಾವಿ ವ್ಯಕ್ತಿಗಳಿಗೆ ಸತ್ಯದರ್ಶನ ಮಾಡಿಸಿ ಅವರ ಅರ್ಥಹೀನ ಯೋಜನೆಗೆ ತಿಲಾಂಜಲಿ ನೀಡುವಂತೆ ಮಾಡಬಲ್ಲ ಸತ್ಯ ನಿಷ್ಠುರವಾದಿ. ಅಷ್ಟೇ ಅಲ್ಲದೆ ಪ್ರಬುದ್ಧ ಭಾಷಾ ಪಾಂಡಿತ್ಯವುಳ್ಳ ಬರಹಗಾರರು, ಅಪ್ರತಿಮ ಕಾವ್ಯಶಕ್ತಿಯುಳ್ಳ ಕವಿಗಳು, ಬಹುವಿಧ ವಿಚಾರ ತಜ್ಞರು ಆಗಿರುವ ಇವರು ಹೆಸರಾಂತ ಪತ್ರಿಕೆಗಳ ಅಂಕಣದಲ್ಲಿ ವಿಚಾರಧಾರೆ ಸ್ಫುರಿಸಿದವರು. ಕಲಾ ವಿಮರ್ಶೆಯಲ್ಲಿ ಪ್ರಸಿದ್ಧ ಹೆಸರಾಗಿರುವ ಇವರಿಗೆ ಮುದ್ರಿತ ಅಕ್ಷರದಂತಹ ಅಂದವಾದ ಕೈಬರಹ ದೇವರ ವರ. ಕಲಾ ಕಲ್ಪನೆಗಳಿಗೆ ರೂಪ ತುಂಬುವ ಕುಂಚ ಪ್ರೇಮಿ ದಿನೇಶ್ ಹೊಳ್ಳ ಓರ್ವ ಅದ್ಭುತ ಚಿತ್ರಕಲಾವಿದ ಕೂಡ ಹೌದು. ಇವರ ಭಿತ್ತಿ ಚಿತ್ರಗಳು ಜನಜಾಗೃತಿಯ ಸಂದೇಶಗಳನ್ನು ಪಸರಿಸುವ ಸಂದೇಶವಾಣಿ. ಬುಡಕಟ್ಟು ಜನಾಂಗದ ಮನದ ಪರದೆಯಲ್ಲಿ ಅಚ್ಚಳಿಯದ ನೆನಪಿನ ಚಿತ್ರ ಬಿಡಿಸಿದ ಇವರು ಬೀಳಗಿರಿ ರಂಗನಬೆಟ್ಟದ ಬುಡಕಟ್ಟು ಜನಾಂಗದ ಮುಗ್ಧ ಮನಗಳಿಂದ ರೇಖಾಚಿತ್ರ ಬರೆಯಲು ಕಲಿತರು. ಫ್ರಾನ್ಸ್ ಮೊದಲಾದ ದೇಶಗಳಲ್ಲಿ ಭಾರತೀಯ ಕಾಡು ಜೀವನದ ಬಗ್ಗೆ ಬಿಡಿಸುವ ಇವರ ಕಲಾಕೃತಿಗೆ ಅಪಾರವಾದ ಬೇಡಿಕೆ ಇದೆ. ಇವರ ಅರ್ಪಣಾ ಮನೋಭಾವ ಎಷ್ಟಿದೆ ಎಂದರೆ ಇದರಿಂದ ಬರುವಂತಹ ಹಣವನ್ನು ಬುಡಕಟ್ಟು ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮರ್ಪಿಸುತ್ತಿದ್ದಾರೆ. ಮಹತ್ವದ ತುಳು ಕನ್ನಡ ಕೃತಿಗಳಿಗೆ ರೇಖಾಚಿತ್ರ ಬಿಡಿಸಿದ ಪ್ರಮುಖರು ನಮ್ಮ ದಿನೇಶ್. ಚಿಗುರು, ಅಡವಿಯ ಮೇಲೆ ಸೂರ್ಯಕಾಂತಿ, ಹೊಳೆಯ ಬೆಳದಿಂಗಳು, ಬೆಟ್ಟದ ಹೆಜ್ಜೆಗಳು ಎಂಬ ಜನಮನ ಮೆಚ್ಚುಗೆ ಪಡೆದ ಪುಸ್ತಕಗಳನ್ನು ಬರೆದ ಜ್ಞಾನನಿಧಿ ಇವರು. ನಮ್ಮ ಮಂಗಳೂರಿನ ಕಲಾಗುರುತನ್ನು ವಿದೇಶದ ಬಾನಂಗಳದಲ್ಲಿ ಹಾರಿಸಿ ಮಂಗಳೂರಿಗೆ ಕೀರ್ತಿ ತಂದ ಸಾಧಕ. ಟೀಮ್ ಮಂಗಳೂರು ಎಂಬ ತಂಡವನ್ನು ರಚಿಸಿ 8 ದೇಶಗಳಿಗೆ ಮಂಗಳೂರಿನ ಗಾಳಿಪಟವನ್ನು ಪರಿಚಯಿಸಿದ ಮೊತ್ತ ಮೊದಲ ಕಲಾವಿದ. ಅಂದಿನಿಂದ ಇಂದಿನವರೆಗೂ ನಮ್ಮ ಮಂಗಳೂರಿನ ಗಾಳಿಪಟ ಪ್ರತಿ ಸಲವೂ ಫ್ರಾನ್ಸ್ನ ವರ್ಲ್ಡ್ ಕೈಟ್ ಫೆಸ್ಟಿವಲ್ನಲ್ಲಿ ವಿದೇಶದ ಬಾನಂಗಳದಲ್ಲಿ ಶೋಭಿಸುತ್ತಿವೆ. ಹಲವಾರು ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯ ತರಬೇತಿಯೊಂದಿಗೆ ಪರಿಸರದ ಬಗ್ಗೆ ಒಲವನ್ನ ಮೂಡಿಸಲು ನಿರಂತರ ಶ್ರಮ ಪಡುತ್ತಿರುವ ಧನಿವರಿಯದ ಶ್ರಮಜೀವಿಯಾಗಿರುವ ಹೊಳ್ಳರು ಅಂತಾರಾಷ್ಟ್ರೀಯ ಖ್ಯಾತಿಯ ವೃಕ್ಷಮಾತೆ ಸಾಲುಮರದ ಜಾನಪದ ತಜ್ಞೆ ಸುಕ್ರಿಬೊಮ್ಮಗೌಡ, ಪದ್ಮಶ್ರೀ ತುಳಸಿಗೌಡ ಇಂತಹ ಸಾಧಕರಿಂದ ಮಗನ ಸ್ಥಾನದ ಮಮತೆಯನ್ನು ಪಡೆದ ಭಾಗ್ಯವಂತರು. ಇವರ ಪರಿಸರ ಕಾರ್ಯ ಹೋರಾಟಗಳ ಕುರಿತು ದೇಶ ವಿದೇಶಗಳ ಇಂಗ್ಲಿಷ್ ಪತ್ರಿಕೆಗಳು ಕೂಡ ವರದಿಯನ್ನ ಮಾಡಿವೆ. ಹೆಮ್ಮೆಯಿಂದ ಹೇಳುವ ಇವರು ನಮ್ಮ ತುಳುನಾಡಿನ ಮಾಣಿಕ್ಯ. ಇತರರಿಗೆ ಉಪದೇಶ ಮಾಡುವ ಬದಲು ಏನು ಮಾಡಬೇಕು ಅದನ್ನು ಸಾಧಿಸಿ ತೋರಿಸು ಎಂಬ ಶಿವರಾಮ ಕಾರಂತರ ನುಡಿಯಂತೆ ತನ್ನ ಕಾರ್ಯದಲ್ಲಿ ಎಲ್ಲವನ್ನೂ ಸಾಧಿಸಿ ತೋರಿಸಿ ಕಳೆದ 23 ವರ್ಷಗಳಿಂದ ಹಸಿರಿಗಾಗಿ ಹಸಿವನ್ನ ಲೆಕ್ಕಿಸದ ವನ ತಪಸ್ವಿ, ನಮ್ಮೆಲ್ಲರ ಪಾಲಿನ ದಿಕ್ಸೂಚಿ. ಇಂತಹ ಸಾಧಕರ ಜೀವನಗಾಥೆಯನ್ನು ನಿಮ್ಮೆಲ್ಲರ ಮನೆ ಮನದ ಬಾಗಿಲಿಗೆ ಹೆಮ್ಮೆಯಿಂದ ಅರ್ಪಿಸಿದ್ದೇವೆ.
ನಾಶವಾಗುವೆನೆಂಬ ಪ್ರಕೃತಿಯ ಅಂತರ್ಯದ ಮುಖರೋಧನೆಗೆ ಒಗೊಟ್ಟು ರಕ್ಷಣೆಯ ಯೋಧನಂತೆ ಟೊಂಕ ಕಟ್ಟಿ ನಿಂತಿರುವ ದಿನೇಶ್ ಹೊಳ್ಳ ಇವರಿಗೆ ಬೆಳಕಿನ ಸಂಭ್ರಮದ ಗೌರವ ಪೂರ್ವಕ ನಮನವಿದು.